ಬೀದರ್ ಜಿಲ್ಲೆಯಲ್ಲಿ ಡಿಸೆಂಬರ್ 21ರಂದು ಔರಾದ ತಾಲೂಕಿನ ಏಕಂಬ ಗ್ರಾಮದಲ್ಲಿ ಔರಾದ ಪೊಲೀಸರಿಂದ ಅಪರಾಧ ತಡೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಮಾಡಲಾಯಿತು. ಸದರಿ ಕಾಲಕ್ಕೆ ಶಿವಾಜಿ PSI ಸಂಜೀವ್ಕುಮಾರ್ CPC ಹಾಗೂ ಸೂರ್ಯಕಾಂತ್, PDO ನಾಗನಾಥ ದೇಶಪಾಂಡೆ ಹಾಗೂ ಏಕಾಂಬ ಗ್ರಾಮದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಬೇರೆ ಊರಿಗೆ ಅಥವಾ ಹೊರಗಡೆ ಹೋಗುವಾಗ ಅಕ್ಕಪಕ್ಕದವರಿಗೆ ಆಗಾಗ ಮನೆಯನ್ನು ನೋಡಿಕೊಳ್ಳುವ ಬಗ್ಗೆ ಕೇಳಿಕೊಳ್ಳುವುದು. ಇದು ಪೊಲೀಸ್ ಪ್ರಕಟಣೆ. ಸರಗಳ್ಳತನ ತಡೆಯಲು ಮುನ್ನೆಚ್ಚರಿಕೆಯ ಕ್ರಮಗಳು. ಯಾವುದೇ ಮಹಿಳೆಯರು ಆಭರಣಗಳನ್ನು ರಸ್ತೆಯಲ್ಲಿ ಓಡಾಡುವಾಗ ಮತ್ತು ಪ್ರದರ್ಶಿಸುವಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಮಹಿಳೆಯರು ಒಂಟಿಯಾಗಿ ಎಚ್ಚರಿ ಸಂಜೆಯಲ್ಲಿ ಸರಿಯಾಗಿ ಈ ಮಾಡಲು ತಂದೆಯರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗತಕ್ಕದ್ದು.